ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ 6 ಬ್ಯಾರಿ ಪುಸ್ತಕಗಳು ಹಾಗೂ ಹಾಡಿನ ಸಿಡಿ ಬಿಡುಗಡೆ ಕಾರ್ಯಕ್ರಮ ಮಂಗಳೂರು ತಾಲೂಕು ಪಂಚಾಯತ್ನ ಹೊಸ ಕಟ್ಟಡದಲ್ಲಿ ನಡೆಯಿತು. ಪುಸ್ತಕವನ್ನು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಜಿ ಕತ್ತಲ್ಸಾರ್ ಅವರು ಬಿಡುಗಡೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬ್ಯಾರಿ ಮತ್ತು ತುಳು ಭಾಷೆಯ ಮಧ್ಯೆ ಅನ್ಯೋನ್ಯ ಸಂಬಂಧವಿದೆ. ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಬ್ಯಾರಿಯಿಂದ ತುಳುವಿಗೆ ಮತ್ತು ತುಳುವಿನಿಂದ ಬ್ಯಾರಿಗೆ ಕೃತಿಗಳ ಅನುವಾದ ಆಗಬೇಕಿದೆ. 8ನೇ ಪರಿಚ್ಛೇದಕ್ಕೆ ತುಳುವನ್ನು ಸೇರಿಸಲು ಬ್ಯಾರಿ ಭಾಷಿಗರೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಿದೆ ಅಂತ ಹೇಳಿದರು. ಬಾಲೆ ಬಬ್ಬರಿ ಆಯ್ತು ಮಲ್ಲ ಆಯ್ತು ಅಂಚಿತ್ತಿನ ಆ ಒಂಜಿ ಬಬ್ಬರಿಯ ದೈವ ಆ ದೈವ ಆಯಿ ಬೊಕ್ಕಲ ಅಂತರಂಗದ ಕಟ್ಟೆಡುಕೊಲ್ದು ಬಂಗಾರದ ಕುರನು ಓದಿ ಪಂಪುರವೇನು ತುಳುವೆರ ಆತು ಪುರ್ನುಡು ಉಲ್ಲೇಖ ಮಲ್ಪೇರು ಓರೆಗಲ ನಮ್ಮ ತುಳುವೆರು ತುಲೆ ಅವೇನು ದೈವತ್ತುಡ ಆರಾಧನೆ ಮಲ್ತಂಡ ಬೊಕ್ಕೊರಿನ ಧರ್ಮನ ಎಪ್ಪಲ ದೂಷಣೆ ಮಲ್ತಿದ್ದೀರಿ ಅಕುಲು ಕಟ್ಟೆಡುಕೊಲ್ದು ಬಂಗಾರದ ಕುರನು ಓದಿ ಪಂಪುರಂಚಿತ್ತನ ಉಲ್ಲೇಖನ ನಂಗೆ ಪಾರ್ಥನೋಡು ತಿಕ್ಕೊಂಡು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಿಲ್ ಅವರು, ಕೊರೋನಾ ಲಾಕ್ಡೌನ್ ಮಧ್ಯೆಯೂ ಕೂಡ ಅಕಾಡೆಮಿಯ ಕೆಲಸಗಳು ಸದ್ದಿಲ್ಲದೆ ಸಾಗ್ತಾ ಇದೆ ಅಂತ ಹೇಳಿದರು. ನಾವು ಅದ್ದೂರಿಯಾದಂಥ ಪದಗ್ರಹಣವನ್ನು ನಾವು ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಒಂದು ತಿಂಗಳು ಕಳೆದ ನಂತರ ಈ ಒಂದು ಮಹಾಮಾರಿ ಕೊರೋನಾ ಬಂತು. ಇದು ಬಂದಂಥ ಸಂದರ್ಭದಲ್ಲಿ ನಾವು ಒಂದು ಆಲೋಚನೆಯನ್ನು ಮಾಡಿದೆವು. ಬ್ಯಾರಿ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಯಬೇಕಾದರೆ ಸಾಹಿತಿಗಳು ಕಲಾವಿದರು ನೆಮ್ಮದಿಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ನಾವು ಬಂದ ಆರಂಭದಲ್ಲಿ ನಾವು ಮೊದಲಿಗೆ 140 ಮಂದಿಗೆ, ಅದರಲ್ಲಿ 100 ಮಂದಿಯನ್ನು ನಾವು ಅಕಾಡೆಮಿಯ ವತಿಯಿಂದ, 40 ಮಂದಿಯನ್ನು ನನ್ನ ವೈಯಕ್ತಿಕ ನೆಲೆಯಿಂದ 140 ಮಂದಿಗೆ ನಾವು ಆಹಾರ ಕಿಟ್ಗಳನ್ನು ಅವರ ಮನೆಗೆ ನಾವು ತೆರಳಿ ನಾವು ನೀಡಿದೆವು. ಈ ವೇಳೆ ಸದಸ್ಯ ಹಾಗೂ ಕಾರ್ಯಕ್ರಮದ ಸಂಚಾಲಕ ಶಂಸೀರ್ ಬುಡೋಳಿ ಕೃತಿಗಳನ್ನು ಪರಿಚಯಿಸಿದರು. ವೇದಿಕೆಯಲ್ಲಿ ಸದಸ್ಯೆ ನಫೀಸತುಲ್ ಮಿಸ್ರಿಯಾ, ತುಳು ಅಕಾಡೆಮಿಯ ಸದಸ್ಯ ಚೇತನ್ ಪೂಜಾರಿ, ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ, ಸದಸ್ಯರಾದ ಜಲೀಲ್ ಮುಖ್ರಿ, ಅಬ್ದುಲ್ ರಜಾಕ್ ಸಾಲ್ಮರ ಉಪಸ್ಥಿತರಿದ್ದರು.